ಕೇರಳ ರಾಜ್ಯದ ಕೋಳಿಕೋಡ್ ನಗರದ ಆ ಕಡೆ ಕಡಲಿನಲ್ಲಿ ಹಡಗೊಂದರಲ್ಲಿ ಬೆಂಕಿ ಅವಘಡ ನಡೆದಿದ್ದು ಅದರಲ್ಲಿದ್ದ 4 ಕಾಣೆಯಾಗಿರುವುದಾಗಿ ತಿಳಿದು ಬಂದಿದೆ. ಕಣ್ಣೂರು ಮತ್ತು ಕೋಳಿಕೋಡು ನಗರಗಳ ನಡುವೆ ಸಮುದ್ರದಲ್ಲಿ ದೂರದಲ್ಲಿ ಈ ದುರಂತ ಸಂಭವಿಸಿದೆ. ಸಿಂಗಾಪುರ ನೋಂದಣಿಯ ಈ ಹಡಗು ಶ್ರೀಲಂಕಾದಿಂದ ಹೊರಟಿದ್ದು ಮುಂಬೈ ಸೇರುವ ಗುರಿಯನ್ನು ಹೊಂದಿತ್ತು. ಇದರಲ್ಲಿ ಚೀನಾದ ಸರಕುಗಳು ಇರುವುದಾಗಿ ಹೇಳಲಾಗಿದೆ. ಆದರೆ ಕೇರಳದ ಬಡಗಣ ಭಾಗದ ಆಚೆ ಸಮುದ್ರದಲ್ಲಿ ಬೆಂಕಿ ಬಾಯಿಗೆ ಬಿದ್ದಿದ್ದು ಎಷ್ಟು ನಷ್ಟವಾಗಿದೆ ಎಂದು ಇನ್ನೂ ಸ್ಪಷ್ಟವಿಲ್ಲ. ಮೈಪೂರ್ ಎಂಬ ಕೇರಳದ ಊರಿನಲ್ಲಿ 70 ನಾಟಿಕಲ್ ಮೈಲು ದೂರದಲ್ಲಿ ಈ ಹಡಗಿಗೆ ಬೆಂಕಿ ಬಿದ್ದಿರುವುದು ಕಂಡುಬಂದಿದೆ. ಕೊಚ್ಚಿಯಲ್ಲಿರುವ ಕಡಲು ಕಣ್ಗಾವಲು ಕೇಂದ್ರವು ಕೂಡಲೇ ಮಾಹಿತಿಯನ್ನು ನೀಡಿದೆ. ಅದರಂತೆ ಭಾರತೀಯ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆಯವರು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬೆಂಕಿ ಆರಿಸುವ ಕೆಲಸದ ನಡುವೆಯೇ ಕೊಚ್ಚಿಯಿಂದ 3 ಸಹಾಯಕ ಹಡಗುಗಳು ಅತ್ತ ಸಾಗಿದ್ದಾಗಿಯೂ ಹೇಳಲಾಗಿದೆ. ಬೆಂಕಿ ಹತೋಟಿಗೆ ಬಂದಿದೆ. ಹಡಗಿನಲ್ಲಿ 22 ಜನ ಸಿಬ್ಬಂದಿ ಇದ್ರು. ಅವರಲ್ಲಿ 5 ತೀವ್ರ ಗಾಯಗೊಂಡಿದ್ದಾರೆ. 4 ಕಡಲಲ್ಲಿ ಕಾಣೆಯಾಗಿದ್ದು ಅವರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ ತಿಂಗಳು ಮೇ 24ರಂದು ಕೊಚ್ಚಿಯಾಚೆ ಕಡಲಲ್ಲಿ ಲೈಬೀರಿಯಾದ ಸರಕು ಹಡಗು ಮುಳುಗಿ ಅದರ ದುಷ್ಪರಿಣಾಮ ಇನ್ನೂ ಪೂರ್ತಿ ನಿವಾರಣೆಯಾಗಿಲ್ಲ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.